ನಗರದ ಸರ್ಕಾರಿ ಹೆರಿಗೆ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳು ಮಗುವನ್ನು ಅದಲು ಬದಲು ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಮಹಿಳೆಯೊಬ್ಬರು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು. ಡಿಸ್ಚಾರ್ಜ್ ವೇಳೆ ಆಸ್ಪತ್ರೆಯ ಸಿಬ್ಬಂದಿ ಗಂಡು ಮಗು ನೀಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಸೆಪ್ಟೆಂಬರ್ 28ರಂದು ಉಡುಪಿ ಜಿಲ್ಲೆಯ ಕುಂದಾಪುರ ನಿವಾಸಿ ಅಮ್ರೀನ್ ಅವರಿಗೆ ಮಂಗಳೂರಿನ ಲೇಡಿ ಕುಶನ್ ಸರ್ಕಾರಿ ಹೆರಿಗೆ ಆಸ್ಪತ್ರೆಯಲ್ಲಿ ಹೆರಿಗೆಯಾಗಿತ್ತು. ಆಸ್ಪತ್ರೆಯಲ್ಲಿ ಇದ್ದಷ್ಟು ದಿನ ಮಗುವನ್ನು ತೋರಿಸಲು ಸಿಬ್ಬಂದಿಗಳು ನಿರಾಕರಿಸಿದ್ರು. ನಿನ್ನೆ ಆಸ್ಪತ್ರೆಯಿಂದ ಮಗುವನ್ನು ಡಿಸ್ಚಾರ್ಜ್ ಮಾಡಲಾಗಿದ್ದು, ಹೆಣ್ಣು ಮಗುವಿನ ಬದಲು ಗಂಡು ಮಗು ಕೊಟ್ಟಿದ್ದಾರೆ ಎಂದು ಪೋಷಕರು ಆರೋಪಿಸಿದ್ದಾರೆ. 27 ತಾರೀಕಿಗೆ ಡೆಲಿವರಿ ಕೇಸ್ ಅಂತೇಳಿ ಇಲ್ಲಿ ಬಂದಿದ್ದೇವೆ ಸರ್. ಕುಂದಾಪುರದಿಂದ ಬಂದಿದ್ದೆ. ಅಲ್ಲಿ ಕುಂದಾಪುರದಲ್ಲಿ ಆಗೋದಿಲ್ಲ ಅಂತೇಳಿ ಮಣಿಪಾಲಕ್ಕೆ ಬರೆದು ಕೊಟ್ಟಿದ್ರು. ಮಣಿಪಾಲದವರು ಸೀಟ್ ಇಲ್ಲ ಅಂತೇಳಿ ಇಲ್ಲಿ ಕಳಿಸಿ ಕೊಟ್ಟಿದ್ರು ನಮಗೆ. ಇಲ್ಲಿ ಬಂದು BP ಹೈ ಆಗಿದೆ ಅಂತೇಳಿ ಎಮರ್ಜೆನ್ಸಿ ಆಗಿ ಆಪ್ರೇಷನ್ ಮಾಡಬೇಕು, ಇಲ್ಲಾಂದರೆ ತಾಯಿಗೆ ಎಫೆಕ್ಟ್ ಉಂಟು ಅಂತ ಹೇಳಿದರು. ಮಗುವಿದ ಗ್ಯಾರಂಟಿ ಕೊಡಲಿಲ್ಲ ಅವತ್ತು. ಹಾಗಾದರೆ ಆಪ್ರೇಷನ್ ಮಾಡಿ ಅಂತೇಳಿ ನಾವು ಕೊಟ್ಟಿದ್ದೇವೆ. 12 ಗಂಟೆ ರಾತ್ರಿಗೆ ಆಪ್ರೇಷನ್ ಮಾಡಿದರು. ಮಗುವಿನ ಸಮೇತ ನಮಗೆ ಆವತ್ತು ತೋರಿಸಲಿಲ್ಲ. ಕೇಳಿದ್ದಕ್ಕೆ ಇಲ್ಲ ನಾವು ಫೋನ್ ಮಾಡ್ತೇವೆ ಅಂತ ಹೇಳಿದರು. ಅಲ್ಲಿ ಹೋಗಿ ನೋಡುವಾಗ ನಾವು ಮತ್ತೆ 2ನೇ ವಾರ್ಡಿಗೆ ಬಂದು ಕೇಳುವಾಗ ಯಾವ ಮಗು ಅಂತ ಕೇಳುವಾಗ ಹೆಣ್ಣು ಮಗು ಅಂತ ಹೇಳಿದರು. ಇಲ್ಲಿಗ ಇವತ್ತಿಗೆ 18 ದಿವಸ ಆಯಿತು. ನಮಗೆ ಒಂದು ಸಲ ನಾರ್ಮಲ್ ಉಂಟು ಅಂತ ಹೇಳ್ತಾರೆ, ಒಂದು ಸಲ ಸೀರಿಯಸ್ ಉಂಟು ಅಂತ ಹೇಳ್ತಾರೆ. ಆವಾಗ ನಮಗೆ ಡೌಟ್ ಆಗಿ ನಾವು ಮತ್ತೆ ಒತ್ತಾಯ ಮಾಡಿ ಇವತ್ತು ಡಿಸ್ಚಾರ್ಜ್ ಮಾಡಿದ್ದೇವೆ. ಇಷ್ಟವರೆಗೆ ನಮಗೆ ಮಗು ತೋರಿಸಲಿಲ್ಲ. ಹೆಣ್ಣು ಮಗು ಅಂತೇಳಿ ಇಷ್ಟವರೆಗೆ ಹೇಳ್ತಾ ಇರೋದು. ನಾವು ಇಲ್ಲಿಂದ ಮಗುವಿನ ಕರ್ಕೊಂಡೋಗಿ ಬ್ರಹ್ಮವರ ಮಹೇಶ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೇವೆ. ಅಲ್ಲಿ ಮಗು ICUಯಲ್ಲಿ ಚೆಕ್ ಮಾಡಿ ನೋಡುವಾಗ ಗಂಡು ಮಗು. ಆ ಮಗುವನ್ನು ನಾವು ವಾಪಸ್ ಕರ್ಕೊಂಡು ಬಂದು ಇಲ್ಲಿ ಬಂದು ನೋಡುವಾಗ ಇವೆಲ್ಲ ಇದು ನಿಮ್ಮದೇ ಮಗು ಅಂತ ಹೇಳಿ ವಾಪಸ್ ನಮ್ಮ ಹತ್ರನೇ ವಾದ ಮಾಡ್ತಾ ಇದ್ದಾರೆ. ಮತ್ತು ನಾವು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಇಲ್ಲಿ ಬಂದರ್ ಸ್ಟೇಷನ್ ಹತ್ರ ಇದು ಮ್ಯಾಂಗ್ಳೂರು ಅವರು ಬಂದಿದ್ದರು. ಅವರು ಬಂದು ಇದೇ ಥರ ಮಾತಾಡಿದ್ದಕ್ಕೆ ಅದೇ ಕಂಪ್ಲೇಂಟ್ ಇದು ಇಶ್ಯೂ ಮಾಡ್ತೇವೆ ಮತ್ತು DNA ಟೆಸ್ಟ್ ಎಲ್ಲ ಮಾಡ್ತೇವೆ ಅಂತ ಹೇಳಿದರು. ಅದೀಗ ನೋಡಬೇಕು ಈಗ ಏನಾಗ್ತದೆ ಅಂತೇಳಿ. ಈಗ DNA ಏನಾದರೂ ನೀವು ಅದೇ ನಾವು ಅದಕ್ಕೆ ಕೇಳಿದ್ದೀವಿ. DNA ಫೈಲ್ ಆದರೆ ನೀವೇನು ಮಾಡ್ತೇವೆ ಅಂತ ಕೇಳಿದ್ದಕ್ಕೆ ಆವಾಗ ಅವ್ರು ಏನು ಮಾತಾಡಲಿಲ್ಲ. ಅದು ಮುಂಚೆ ನೆಕ್ಸ್ಟ್ ನೋಡುವ ಅಂತ ಹೇಳಿದರು. ಅದರ ಬಗ್ಗೆ ಒಂದು ನ್ಯಾಯ ಕೊಡಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಇದರಲ್ಲಿ ನೋಡಿ ಎಲ್ಲ ರಿಪೋರ್ಟಲ್ಲಿ ಹೆಣ್ಣು ಮಗು ಅಂತೇಳಿ ಉಂಟು. ಇಲ್ಲಿ ನೋಡಿ ಅಲ್ಲಿ ಫಸ್ಟ್ ಬರೆದಿದ್ದಾರೆ, ಫಸ್ಟ್ ಸ್ಟಾರ್ಟಿಗೆ ಹೆಣ್ಣು ಮಗು ಅಂತ. ಮತ್ತು ಒಂದು ಅವರು ಮೋಷನ್ ಹೋಗೋದಿಲ್ಲ, ಮೋಷನ್ ಇದು ಬಂದಾಗಿದೆ ಅಂತೇಳಿ ಬ್ರಹ್ಮವರ ಡಾಕ್ಟರ್ ಸಮೇತ ರಿಪೋರ್ಟ್ ಬರೆದು ಕೊಟ್ಟಿದ್ದಾರೆ. ಇವರು ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲ ಅದು ಸರಿ ಉಂಟು, ನಾವು ಅದು ನೋಡ್ತೇವೆ, ಚೆಕ್ ಮಾಡಿದ್ದೇವೆ ಅಂತ ಹೇಳಿದೆ. ಇದು ಅವ್ರು ಕೊಟ್ಟಿದ್ದು ನಮಗೆ, ಮಹೇಶ್ ಹಾಸ್ಪಿಟಲ್ ಅವ್ರು ಕೊಟ್ಟಿದ್ದು. ಇದು ಮೋಷನ್ ಇದು ಅವರು ಲೆಟ್ರ್ ಬರೆದು ಕೊಟ್ಟಿದ್ದು. ನೀವು ಅಲ್ಲಿ ಕರ್ಕೊಂಡು ಹೋಗ್ತೀರಲ್ಲ, ಇದೊಂದು ತೋರಿಸಿ ಅವರಿಗೆ ಮೋಷನ್ ಇದೊಂದು ಸರಿ ಮಾಡಿ ಸರ್ಜರಿ ಮಾಡಬೇಕಂತ ಹೇಳಿದರು. ಇಲ್ಲಿ ಬಂದು ನೋಡಿದ ಕೂಡಲೇ ಇಲ್ಲ ಸರ್ಜರಿ ಬೇಡ, ಅದು ಸರಿ ಉಂಟಂತ ಇವರು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನು ಮಾಡಿ ತಪ್ಪು ಇವ್ರದ್ದೇ ಸರ್. ಇವ್ರದ್ದೇ ಹೆಣ್ಣು ಮಗು ಅಂತೇಳಿ ಗಂಡು ಮಗು ಕೊಟ್ಟಿದ್ರೆ ನಾವು ಈಗ ಏನು ಮಾಡಿ, ಈಗ ನೋಡಿ ಮಗುವಿದ ತಾಯಿ ಅಲ್ಲಿ ಸೀರಿಯಸ್ಸಲ್ಲಿ ಇದ್ದಾಳೆ. ಅವರಿಗೆ ಯಾರು ಉತ್ತರ ಕೊಡೋದು? ಆ್ಯಕ್ಚುಲಿ ಸರ್, ಇಲ್ಲಿದ್ದ ಇಶ್ಯೂ ಉಂಟಲ್ಲ ಈ ಲೇಡಿ ಗೋಷನ್ನಲ್ಲಿ, ಇದಕ್ಕಿಂತ ಮೊದಲು ಹಲವಾರು ಇಶ್ಯೂಗಳನ್ನು ನಾವು ಇದು ಮಾಡಿದ್ದೇವೆ ಅಂತ ಸಾಲ್ವ್ ಮಾಡಿದ್ದೇವೆ. ಆ್ಯಕ್ಚುಲಿ ಸಾಲ್ವ್ ಆಗದಂಥ ತುಂಬ ಇಶ್ಯೂಗಳಿದೆ. ನಿನ್ನೆ ಒಂದು ಜುಲೈಯಲ್ಲಿ 4 ತಾರೀಕಿಗೆ ಡೆಲಿವರಿ ಆಗಿ ಹೋದ ಒಂದು ಮಗು, ಅದು ಕಾಸರಗೋಡಿನ ಒಂದು ಮಗುವಾಗಿತ್ತು. ನಿನ್ನೆ ಅವರು ಕಾಲ್ ಮಾಡಿದ್ದಾರೆ. ಅವರು ಏನೋ ಒಂದು ಆಫೀಷಿಯಲಿ ಅವರಿಗೆ ಡಾಕ್ಯುಮೆಂಟ್ಸಿಗೆ ಹೋದಾಗ ಅವರು ಕರ್ನಾಟಕದಲ್ಲಿ ಡೆಲಿವರಿ